ಜರ್ಮನಿಯಿಂದ ಬೆಂಗಳೂರಿಗೆ ಡ್ರಗ್ಸ್ ಆಮದು ಮಾಡಿಕೊಂಡಿದ್ದ ಮಹಿಳೆಯನ್ನ ಮಾದಕ ವಸ್ತು ನಿಗ್ರಹ ದಳ ಎನ್ಸಿಪಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಯೋಗಿತಾ ಎಂಬವಳು ಬಂಧಿತ ಆರೋಪಿ. ಬೆಂಗಳೂರಿನಲ್ಲಿ ಆಫ್ರಿಕನ್ ಪ್ರಜೆಗಳ ಜೊತೆ ಮಾದಕ ವಸ್ತು ದಂಧೆಯಲ್ಲಿ ಸಕ್ರಿಯಳಾಗಿದ್ದ ಆರೋಪಿ 3 ವರ್ಷದಿಂದ ರೇವ್ ಪಾರ್ಟಿಗಳಿಗೆ ಮಾದಕ ಸರಬರಾಜು ಮಾಡುತ್ತಿದ್ದಳು. ಇತ್ತೀಚೆಗೆ ಯೋಗಿತಾ ಹೆಸರಿಗೆ ಎಲೆಕ್ಟ್ರಾನಿಕ್ ಸಿಟಿ ಅಂಚೆ ಕಚೇರಿ ವಿಳಾಸಕ್ಕೆ ಬಂದಿದ್ದ ಕಾಟನ್ ಬಾಕ್ಸ್ ಪಾರ್ಸಲ್ನಲ್ಲಿದ್ದ ಸ್ಯಾಂಡ್ವಿಚ್ ಗ್ರಿಲ್ ಅಲಂಕಾರಿಕ ಸಾಮಗ್ರಿಗಳಲ್ಲಿ ಎಂಡಿಎಂಎ ಇರುವುದನ್ನು ಎನ್ಸಿಬಿ ಅಧಿಕಾರಿಗಳು ದೃಢಪಡಿಸಿಕೊಂಡಿದ್ದಾರೆ. ಬಳಿಕ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಪಾರ್ಸೆಲ್ ಸ್ವೀಕರಿಸಲು ಬಂದ ಯೋಗಿತಳನ್ನು ಬಂಧಿಸಿ 40 ಲಕ್ಷ ಮೌಲ್ಯದ 1 ಕೆಜಿಯಷ್ಟು ಎಂಡಿಎಂಎ ಹರಳುಗಳನ್ನು ವಶಪಡಿಸಿಕೊಂಡಿದ್ದಾರೆ.